ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯಡಿ ಮೂಲ ನಿವಾಸಿ ಕೊರಗ ಮತ್ತು ಮಲೆಕುಡಿಯ ಜನಾಂಗದವರಿಗೆ ಉಚಿತ ಪೌಷ್ಟಿಕ ಆಹಾರ ಯೋಜನೆಯಡಿ ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆ ಮಾಡ್ತಾ ಇದೆ. ಪ್ರತಿ ತಿಂಗಳ ದಿನಸಿಯಲ್ಲೂ ಇಂತಹ ಒಂದಲ್ಲ ಒಂದು ಲೋಪದೋಷಗಳು ಕಂಡು ಬರ್ತಾ ಇದ್ದು ಇಲಾಖಾಧಿಕಾರಿಗಳ ಗಮನಕ್ಕೆ ತಂದರೂ ಮತ್ತೆ ಅದೇ ಲೋಪ ಮರುಕಳಿಸ್ತಾ ಇದೆ ಎನ್ನುವ ದೂರುಗಳು ಕೊರಗ ಸಮುದಾಯದವರಿಂದ ಕೇಳಿ ಬಂದಿದೆ. ಬುಟ್ಟಿ ಹೆಣೆಯುವ ಮೂಲ ಕಸುಬನ್ನ ನಂಬಿ ಬದುಕುತ್ತಿರುವ ಕೊರಗ ಹಾಗೂ ಮಲೆಕುಡಿಯ ಜನಾಂಗದವರಿಗೆ ಪೌಷ್ಟಿಕಾಹಾರವನ್ನು ಒದಗಿಸಬೇಕು ಎನ್ನುವ ಸಮುದಾಯದ ಜನರ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಅಕ್ಕಿ ಸಹಿತ ವಿವಿಧ ದಿನಸಿಗಳನ್ನು ಒದಗಿಸುತ್ತಿದೆ. 12 ಕೆಜಿ ಅಕ್ಕಿ, ತಲಾ 1 ಕೆಜಿಯಂತೆ ತೊಗರಿಬೇಳೆ, ಕಡಲೆಕಾಳು, ಶೇಂಗಾ ಬೀಜ, ಅಲಸಂದೆಕಾಳು, ಹುರುಳಿಕಾಳು, ಹೆಸರುಕಾಳು, ಸಕ್ಕರೆ, ಬೆಲ್ಲ, 30 ಮೊಟ್ಟೆ, 2 ಲೀಟರ್ ಶುದ್ಧೀಕರಿಸಿದ ಸೂರ್ಯಕಾಂತಿ ಎಣ್ಣೆ, ಅರ್ಧ ಕೆಜಿ ನಂದಿನಿ ತುಪ್ಪ ಮಳೆಗಾಲದ 6 ತಿಂಗಳು ಕೊರಗರಿಗೆ ಸಿಗುತ್ತಿದೆ. ಆರಂಭದ ಹಂತದಲ್ಲಿ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ನೀಡುತ್ತಿದ್ದರೆ ಇತ್ತೀಚಿನ ಕೆಲ ಸಮಯದಿಂದ ಕಳಪೆ ಗುಣಮಟ್ಟದ ದಿನಸಿ ಪೂರೈಕೆಯಾಗುತ್ತಿದೆ ಎಂದು ಅಜ್ಜಿಬೆಟ್ಟು ಗ್ರಾಮದ ಬಜಿತರ್ಕಾಸು ನಿವಾಸಿ ಬಾಕಿ ದೂರಿಕೊಂಡಿದ್ದಾರೆ. ಈ ಬಾರಿ ವಿತರಣೆಯಾದ ಕೆಂಪು ಕುಚ್ಚಲು ಅಕ್ಕಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಅಕ್ಕಿಗಿಂತ ಹೆಚ್ಚಾಗಿ ಜೊಳ್ಳು ನಿಂಗಲ್ ಇದರಲ್ಲಿದೆ. ಈ ಹಿಂದೆ ಅಲಸಂದೆ ಬೀಜ, ಫಿನೈಲ್ ವಾಸನೆ ಬರುತ್ತಿದ್ದು ಈ ಬಗ್ಗೆ ದೂರು ನೀಡಿದ ಬಳಿಕ ಗುಣಮಟ್ಟದ ಅಲಸಂದೆ ಬೀಜ ವಿತರಣೆಯಾಗಿದೆ. ಬೆಲ್ಲದಲ್ಲಿ ಉಪ್ಪಿನಾಂಶ ಜಾಸ್ತಿಯಾಗಿದ್ದು ದೂರವಾಣಿಯ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎನ್ನುತ್ತಾರೆ ಮಣಿನಾಲ್ಕೂರಿನ ಸೋಮು. ಈ ಅಕ್ಕಿಯನ್ನ ಬೇಯಿಸಿದ 2 ಗಂಟೆಯಲ್ಲಿ ಅದು ತಂಗಳನ್ನದ ವಾಸನೆ ಬರುತ್ತಿರುವುದರಿಂದ ನಾವ್ಯಾರೂ ಈ ಅನ್ನವನ್ನ ಸೇವಿಸುತ್ತಿಲ್ಲ. ಅನ್ನಕ್ಕೆ ರುಚಿಯೂ ಇಲ್ಲ. ಅದರ ಬದಲು ಅಂಗಡಿಯಿಂದ ಗುಣಮಟ್ಟದ ಅಕ್ಕಿಯನ್ನ ಖರೀದಿಸಿ ತರುತ್ತಿದ್ದೇವೆ ಎಂದು ಅಳಲು ತೋಡಿಕೊಂಡ್ರು. ಪೌಷ್ಟಿಕಾರ ಬರೋದು మరి 2 ತಿಂಗಳು ಕೊರಡಿತ್ತು అయినా అరగలడు కొరడి మరి 2 ಬರೋಂದೆ ಬರ್ಪುಚ್ಚಿ ಬಕ ಅವು ಬತ್ತನಳೆ ಉಪಯೋಗ ಆವೊಂದಿಜ್ಜಿ ಮಾ ಅರಿನ ಕಲಪೆ ಮಂತೊಂದುಳ್ಳೇರು ಬಕ ಮರ ಕರಿನ ತಿಂಗಳು ಎಂಗ್ಲು ಲತ್ತಂದೆ ಇತ್ತಿಲ್ಲ ವಿಷ ಮುಂಜಿ ವಾಸನೆ ಫಿನೈಲ್ ವಾಸನೆ ಬರೋಂದಿತ್ತೇನೆ ಇನ್ನು ಎಂಕ್ಲು ಯೂಸ್ ಮಂತನೇ ಇಜ್ಜ ಮಂತನೆಕ್ಲ ಪುತ್ತೂರು ತಕ್ಲು ಪುರ ಕಕ್ಕದ ಪುರದ ಒಂದು ಆತನೆ ಐಟ್ ಕಂಪ್ಲೇಂಟ್ ಕೊಡ್ತೆ ಎಂಕ್ಲು ಐನ 5 ದಿವಸ ಇತ್ತೆ ಕೊರೊಂದುಲ್ಲೆ ಇತ್ತೆ 2 ಸರ್ತಿ ಕೊಡ್ತೀರಿ ಈ ಸರ್ತಿ ಇನ್ನು ಅರಿನೇ ಇತ್ತೆ ಕಲಪೆ ಮಂತೀರಿ ಎಂಗ್ಲು ತಿನ್ನೀರ ಆವೊಂದೇ ಇಚ್ಚೇನು ಅಂಗಡಿ ಕಾಣುತ್ತದೆ ಇತ್ತೆ ಒಣಸ್ಮಂತೊಂದಿಲ್ಲ. ಬುಟ್ಟಿ ಹೆಣೆಯುವ ಮೂಲ ಕಸುಬುದಾರರಾದ ಕೊರಗರು ಹಾಗೂ ಮಲೆಕುಡಿಯರಿಗೆ ಮಳೆಗಾಲದಲ್ಲಿ ಉದ್ಯೋಗ ಇಲ್ಲದೆ ಆರ್ಥಿಕ ಸಂಕಷ್ಟ ಇರುವುದರಿಂದ ಸರ್ಕಾರದ ವತಿಯಿಂದ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ. ಆದರೆ ಮಳೆಗಾಲದಲ್ಲಿ ವಿತರಣೆಯಾಗಲೇಬೇಕಾದ ಆಹಾರ ಈ ವರ್ಷ ಬೇಸಿಗೆಯಲ್ಲಿ ಅಂದರೆ ಜನವರಿಯಿಂದ ಪೂರೈಕೆಯಾಗುತ್ತಿದೆ. ಯಾವ ಉದ್ದೇಶಕ್ಕಾಗಿ ಸರ್ಕಾರ ಆಹಾರ ನೀಡುತ್ತಿದ್ದು ಆ ಉದ್ದೇಶವನ್ನೇ ಮರೆತಿದೆ. ತಡವಾಗಿಯಾದರೂ ಅಕ್ಕಿ ಸಿಗುತ್ತಲ್ಲ ಎಂಬ ಖುಷಿ ಪಡುವಂತಿಲ್ಲ. ಕಳಪೆ ಗುಣಮಟ್ಟದ ಅಕ್ಕಿಯಿಂದಾಗಿ ಮತ್ತೆ ಅಂಗಡಿಯಿಂದಲೇ ಖರೀದಿಸಬೇಕಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.